ಸುಲಭವಾಗಿ ಮಸಾಲ ಲಿಂಬೆ ಟೀಯನ್ನು ಮನೆಯಲ್ಲೇ ಮಾಡಬೇಕಾ? ಸೂಪರ್ ಆಗಿರುವಂತಹ ಲೈಮ್ ಟೀ ರೆಡಿ ಆಗ್ತಾ ಇದೆ. ಹೋಟೆಲ್ಗಿಂತಲೂ ಸೂಪರಾಗಿ ಲಿಂಬೆ ಟೀ ಮಾಡಲಿಕ್ಕೆ ಒಂದು ಸೀಕ್ರೆಟನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಹಲೋ, ನಮಸ್ತೆ ಎಲ್ರಿಗೂ. ಮನೆಯಲ್ಲೇ ತುಂಬಾ ಸುಲಭವಾಗಿ ಸೂಪರಾಗಿ ಹೋಟೆಲ್ಗಿಂತಲೂ ರುಚಿಯಾಗಿ ಲೈಮ್ ಟೀಯನ್ನು ಮಾಡುವಂಥ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ, ಒಂದ್ಸರಿ ಟ್ರೈ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಟೀ ಮಾಡುವಂಥ ಪಾತ್ರೆಗೆ 2 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. 2 ಲೋಟದಷ್ಟು ಅಂದರೆ 2 ಕಪ್ಪಷ್ಟು ಟೀಯನ್ನು ಮಾಡ್ತಾ ಇದ್ದೇನೆ. ನೀರನ್ನು ಫಸ್ಟ್ ಚೆನ್ನಾಗಿ ನಾವು ಕುದಿಸ್ಕೋಬೇಕು. 2 ಲೋಟದಷ್ಟು ಟೀಗೆ ನಾವು 4 ಸ್ಪೂನಷ್ಟು ಸಕ್ಕರೆನ ಹಾಕೋಬೇಕಾಗುತ್ತೆ. 4 ಟೀ ಸ್ಪೂನ್, ಇದು ಟೇಬಲ್ ಸ್ಪೂನ್ ಅಲ್ಲ. ಚೆನ್ನಾಗಿ ಕುದೀಲಿ. ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ನೀರು ಕುದಿಯುವಾಗ ನಾವು 1 ಟೀ ಸ್ಪೂನಷ್ಟು ಟೀ ಪೌಡರನ್ನು ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, 1 ಲೋಟದಷ್ಟು ಟೀ ಮಾಡೋದಿದ್ರೆ ನೀವು 1/2 ಟೀ ಸ್ಪೂನಷ್ಟು ಟೀ ಪೌಡರನ್ನು ಹಾಕೋಬೋದು. 2 ಲೋಟದಷ್ಟು ಮಾಡೋದಿದ್ರೆ 1 ಟೀ ಸ್ಪೂನಷ್ಟು ಟೀ ಪೌಡರ್ ಸಾಕು. 4 ಟೀ ಸ್ಪೂನಷ್ಟು ಸಕ್ಕರೆ. 1 ಲೋಟಕ್ಕಾದರೆ 2 ಟೀ ಸ್ಪೂನಷ್ಟು ಸಕ್ಕರೆ. ಟೀ ಪೌಡರ್ ಹಾಕಿದ ನಂತರ ನಾವು ಹೈ ಫ್ಲೇಮ್ ಇಟ್ಕೊಂಡು 1 ರಿಂದ 2 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಸೂಪರ್ ಆಗಿರುವಂತಹ ಲೈಮ್ ಟೀ ಡಿಕಾಕ್ಷನ್ ರೆಡಿ ಆಗಿದೆ. ಈಗ ನಾವು ಸ್ಟವನ್ನು ಬಂದ್ ಮಾಡ್ಬೋದು. ಸ್ಟವನ್ನು ಬಂದ್ ಮಾಡಿ ಇಳಿಸ್ಕೊಂಡಿದ್ದೇನೆ. ಮೊದಲು ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕು. ನೋಡಿ, ಒಂದು ಪಾತ್ರೆಗೆ ಬಿಸಿ ಬಿಸಿ ಆಗಿರುವಂತಹ ಟೀ ಡಿಕಾಕ್ಷನ್ ಅನ್ನು ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಟೀ ಗ್ಲಾಸನ್ನು ತಗೊಂಡು ಲಿಂಬೆ ರಸನ ಹಿಂಡ್ಕೋಬೇಕಾಗುತ್ತೆ. 1 ಗ್ಲಾಸಷ್ಟು ಟೀಗೆ ನೋಡಿ ಇಷ್ಟೇ ಸಾಕಾಗುತ್ತೆ. ಕಾಲು ಕೂಡಲ್ಲ, ಒಂದು ಸ್ವಲ್ಪ ಇಷ್ಟು ಲಿಂಬೆ ರಸ ಸಾಕಾಗುತ್ತೆ. ಕ್ಲೀನಾಗಿ ಲಿಂಬೆ ರಸನ ಹಿಂಡ್ಕೊಳ್ಳಿ. ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ನನಗೆ ಲಿಂಬೆ ರಸ ಸಿಕ್ಕಿದೆ. ಇಷ್ಟು ಸಾಕಾಗುತ್ತೆ. ಇದಕ್ಕೆ ಈಗ ಇನ್ನೊಂದು ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗಿರುವಂತಹ ಇಂಗ್ರೀಡಿಯೆಂಟ್ ವಸ್ತು ನಾವು ಸೇರಿಸಬೇಕಾಗಿರೋದು ಏನು ಅಂತಂದರೆ, ಅದು ಚಿಟಿಕೆಯಷ್ಟು ಚಾಟ್ ಮಸಾಲ. ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಚಾಟ್ ಮಸಾಲ. ನಿಮಗೆ ಅಂಗಡಿಯಲ್ಲಿ ಕೂಡ ಚಾಟ್ ಮಸಾಲದ ಪುಡಿ ಸಿಗುತ್ತೆ, ಅದನ್ನ ಉಪಯೋಗ ಮಾಡ್ಬೋದು. ಇಲ್ಲ, ಇದು ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ, ಕಪ್ಪುಪ್ಪು ಅಂತ ಬರುತ್ತೆ, ಅದು ಕೂಡ ಚಿಟಿಕೆಯಷ್ಟು ಹಾಕೋಬಹುದು. ಜಾಸ್ತಿ ಬೇಡ, ಚಿಟಿಕೆಯಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚಾಟ್ ಮಸಾಲನ ಮನೆಯಲ್ಲೇ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ಈಗ ನಾವು ಈ ಡಿಕಾಕ್ಷನನ್ನು ಹಾಕೊಳ್ಳೋಣ. ಸೂಪರ್ ಆಗಿರುವಂತಹ ಲೈಮ್ ಟೀ ರೆಡಿ ಆಗ್ತಾ ಇದೆ. ಕೊನೆಯದಾಗಿ ಇದಕ್ಕೆ ಫ್ರೆಶ್ ಆಗಿರುವಂತಹ ಒಂದು ಪುದೀನ ಸೊಪ್ಪನ್ನು ನಾವು ಹಾಕೋಬೇಕಾಗುತ್ತೆ. ಇದೇ ನಮಗೆ ತುಂಬ ಫ್ಲೇವರ್ ಕೊಡೋದು ಈ ಲಿಂಬೆ ಟೀಗೆ. ನೋಡಿ, ಹೋಟೆಲ್ಗಿಂತನೂ ಸಖತ್ ರುಚಿಯಾಗಿರುವಂಥ ತುಂಬಾ ಸೂಪರ್ ಆಗಿರುವಂತಹ ಲಿಂಬೆ ಟೀ ರೆಡಿ ಆಗಿದೆ. ಈ ವಿಶೇಷವಾಗಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ.